ಕರ್ನಾಟಕ ರಾಜ್ಯ ಸರ್ಕಾರದ ವಿಶೇಷ ಯೋಜನೆಯಾದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಳ್ಳಾಲ ತಾಲೂಕು ಕಚೇರಿಯನ್ನು ಸನ್ಮಾನ್ಯ ಆರೋಗ್ಯ ಸಚಿವರು ತೊಕ್ಕೋಟಿನಲ್ಲಿ ಶುಕ್ರವಾರ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಆರೋಗ್ಯ ಸಚಿವ ಶ್ರೀ ಯುಟಿ ಖಾದರ್, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಇದನ್ನು ಅನುಷ್ಠಾನಗೊಳಿಸಲು ಸಮಿತಿ ರಚಿಸಿ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ಈ ಮೂಲಕ ಯೋಜನೆಗೆ ಜನರು ಮತ್ತು ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡಲು ಸಹಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹಿರಿಯ ಗಣ್ಯ ಎಲ್ಲ ನಮ್ಮ ಗೌರವ ವ್ಯಕ್ತಿಗಳೇ, ಸಂಘ ಸಂಸ್ಥೆ ಅಧ್ಯಕ್ಷರ ಪದಾಧಿಕಾರಿಗಳೇ, ಪ್ರೀತಿಯ ಸೋದರ ಸೋದರರೇ ಹಾಗೂ ಸನ್ಮಿತ್ರರೇ, ಬಹುಶಃ ನಮ್ಮ ಅಕ್ಕ ಕ್ಯಾಂಟೀನ್ನ ಮುಖ್ಯಸ್ಥ ಸಂಜೀವನ ಕ್ಯಾಂಟೀನ್ ಎಲ್ಲ ಮುಖ್ಯಸ್ಥರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸ್ವಲ್ಪ ಜಾಸ್ತಿ ಮಾತಾಡಬೇಕಂದ್ರೆ ನನಗೆ ಇಚ್ಛೆ ಇದ್ದಿದ್ರು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಬರೋ ಸಂದರ್ಭದಲ್ಲಿ ಸ್ವಾಗತ ನಾನು ಮಾಡಲಿಕ್ಕೆ ಅಲ್ಲಿ ಇರಬೇಕಾದ ಕಾರಣ ಸ್ವಲ್ಪ ನಾನು ಬೇಗ ಹೋಗ್ಲಿಕ್ಕೆ ಇದ್ದೇನೆ. ಹಾಗಾಗಿ ನಾನೀಗ ಬಹಳಷ್ಟು ದಿನಗಳ ಆ ಒಂದು ಕನಸೇನಿತ್ತು, ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಅದರದಾದ ಒಂದು ಕಚೇರಿ ಬೇಕು, ಅದಕ್ಕಾದ ವ್ಯವಸ್ಥೆ ನಾವು ಮಾಡಿ ಕೊಟ್ಟಿದ್ದೇವೆ. ಯಾಕೆ ಸರ್ಕಾರ ಇಷ್ಟೊಂದು ಮಹತ್ವವನ್ನು ಇವತ್ತು ಗ್ಯಾರಂಟಿಗೆ ಮಾತ್ರ ಅಲ್ಲ, ಗ್ಯಾರಂಟಿ ಸಮಿತಿಯನ್ನು ಮಾಡಿ ಅದಕ್ಕೆ ಬೇಕಾದಂತ ಸವಲತ್ತು ಮತ್ತು ಅಧಿಕಾರ ಕೊಟ್ಟದ್ದು ಯಾಕೆಂತ ಹೇಳಿದ್ರೆ, ಸರ್ಕಾರ ಒಂದು ದೊಡ್ಡ ಮಟ್ಟದ ಕನಸಿನ ಯೋಜನೆ ಏನಿದೆಯಾ ಅದು ಈ ರಾಜ್ಯದ ಸಮಾಜದ ಸರ್ವ ಜನರ ಕಾಲುಬುಡಕ್ಕೆ ಮುಟ್ಟಿಸ್ಲಿಕ್ಕೆ ಒಂದು ದೊಡ್ಡ ಮಟ್ಟದ ಅಧಿಕಾರಿ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸಬೇಕಂತ ಹೇಳಿಕೊಂಡೇ ಈ ಒಂದು ಸಂಸ್ಥೆ ಗ್ಯಾರಂಟಿ ಸಮಿತಿಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗ್ಯಾರಂಟಿ ಸ್ಕೀಮ್ ಅದು ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ಇವತ್ತು ಪ್ರಯೋಜನ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಬಹಳಷ್ಟು ಇವತ್ತು ಆ ಮಾಹಿತಿ ಮಾಧ್ಯಮದ ಮುಖಾಂತರ ಮತ್ತು ತಮ್ಮ ಕೂಡ ಇವತ್ತು ಗೊತ್ತಿದೆ. ಅದು ಬಹುಶಃ ನಮ್ಮ ಗೃಹಲಕ್ಷ್ಮಿ ಇರಲಿ, ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಇರಲಿ, ನಮ್ಮ ಯುವ ನಿಧಿ ಇರಲಿ, ಅನ್ನಭಾಗ್ಯ ಮತ್ತು ಬಹುಶಃ ನಮ್ಮ ಬಸ್ ವ್ಯವಸ್ಥೆ, ಇವತ್ತು ಶಕ್ತಿ ಯೋಜನೆ, ಇದೆಲ್ಲ ಕೂಡ ಜನಸಾಮಾನ್ಯರು, ಅದು ಶ್ರೀಮಂತರಿಗೆ ಅಷ್ಟು ದೊಡ್ಡ ಯಾಕೆ ಅಂತ ಕೇಳ್ಬೋದು, ಆದ್ರೆ ಜನಸಾಮಾನ್ಯ ಯಾರು ಇದ್ದಾರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕರೆಕ್ಟ್ ಆಗಿ ಉಪಯೋಗ ಮಾಡಿದ್ರೆ, ಇನ್ನು ಉಪಯೋಗ ಮಾಡಿದವ್ರಿಗೆ 1 ಕೋಟಿ ಕೊಟ್ಟರು ಕೂಡ ಅವ್ನು ಹೇಗಾದ್ರು ಖಾಲಿ ಮಾಡ್ತಾನೆ, ಅಲ್ಲಿ ಆಡಿ ಅಥವಾ ಖರ್ಚು ಮಾಡಿ ಅದು ಅವನು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಕರೆಕ್ಟ್ ಆಗಿ ಇದನ್ನು ಉಪಯೋಗ ಮಾಡ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ನಾನು ಒಬ್ಬನ ಕೈಯಲ್ಲಿ 1 ಕೋಟಿ ಕೊಟ್ರೆ ಊರಿಗೆ ಏನು ಕೂಡ ಪ್ರಯೋಜನ ಇಲ್ಲ. ಯಾಕೆ ಅವನು ಇನ್ನೊಂದು ಜಾಗ ತೆಗಿತಾನೆ ಅಥವಾ ಬ್ಯಾಂಕಲ್ಲಿ ಇರ್ತಾನೆ. ಎಲ್ಲರ ಕಿಸೆಗೆ 2,000 ರೂಪಾಯಿ ಹಾಕಿದ್ರೆ ನೀವು ಯಾರು ಕೂಡ ಕಿಸೆಯನ್ನು ದುಡ್ಡು ನಿಮ್ಮ ಕೈಯಲ್ಲಿ ಯಾರು ಕೂಡ ಇಟ್ಕೊಳ್ಳೋದಿಲ್ಲ. ನಿಮಗೆ ಬಂದಾಗ ಒಂದಕ್ಕೊಂದನ್ನು ಖರ್ಚು ಮಾಡ್ತೀರಿ. ಅದೊಂದು ಮಕ್ಕಳಿಗೆ ಸ್ವೀಟ್ಸ್ ಖರ್ಚು ಮಾಡ್ತೀರಾ, ನಿಮ್ಮ ಬಿಸಿಲಿಗೆ ಖರ್ಚು ಮಾಡ್ತೀರಾ, ಅಥವಾ ಹೋಟೆಲಲ್ಲಿ ಹೋಗ್ಲಿಕ್ಕೆ ಖರ್ಚು ಮಾಡ್ತೀರಾ, ಒಂದು ಸಂಜೆ ಒಂದು ಮಕ್ಕಳ ಜೊತೆ ಹೋಗಿ ಊಟ ಮಾಡೋದ ಖರ್ಚು ಮಾಡ್ತೀರಾ, ಅಥವಾ ನಿಮ್ಮ ಈ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ, ಅವನ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ. ಎಲ್ಲರ ಕಿಸೆಯಲ್ಲಿ ದುಡ್ಡು ರಿಟರ್ನ್ ಆಗ್ತದೆ. ಒಬ್ಬನೊಬ್ಬನಿಂದ ಇವತ್ತು ದುಡ್ಡು ಒಬ್ಬರ ಕಿಸೆಯಿಂದ ಒಬ್ಬರಿಗೆ ತಿರುಗ್ತಾ ಇವತ್ತು ಇರ್ತದೆ. ಯಾವ ಊರಲ್ಲಿ ಎಲ್ಲರ ಕಿಸೆಯಲ್ಲಿ ಸ್ವಲ್ಪ ಮಟ್ಟಿನ ಅನುದ ದುಡ್ಡು ಬಂದು ಹೋಗ್ತದ, ಆವಾಗ ಅದು ಸಂತೋಷದ ವಾತಾವರಣ ಊರಾಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಈ ಎಲ್ಲ ಯೋಜನೆ ಒಂದು ಅತ್ಯುತ್ತಮ ಅನುಷ್ಠಾನಗೊಳ್ಬೇಕು, ಸರ್ವರಿಗೂ ಸಿಗ್ಬೇಕು. ಯಾರಿಗೆ ಸಿಕ್ಲಿಲ್ಲ ಬಹುಶಃ ಅದರ ಅನುಷ್ಠಾನ ಮುಖ ಪಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಈ ಸಲ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಕೂಡ ಅವನು ಎಷ್ಟು ವರ್ಷ ಕಲಿತಾನೆ ಅಲ್ಲಿಯವರೆಗೆ ಕೂಡ ಅವನಿಗೆ ಕೂಡ ಉಚಿತವಾಗಿ ಇವತ್ತು ಬಸ್ ವ್ಯವಸ್ಥೆ ಕೂಡ ಇವತ್ತು ಗ್ಯಾರಂಟಿ ಯೋಜನೆ ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಆಗಿದೆ. ಹಿಂದೆ ಮಹಿಳೆಯರಿಗೆ ಮಾತ್ರ ಇತ್ತು, ಹುಡುಗರಿಗೆ ಇರಲಿಲ್ಲ. ವಿದ್ಯಾರ್ಥಿಗಳು ಕೇಳ್ತಾರೆ ಹುಡುಗರು, ನಾವೇನು ತಪ್ಪು ಮಾಡಿದ್ದೇವೆ, ನೀವು ವಿದ್ಯಾರ್ಥಿಗಳಲ್ಲಿ ಯಾಕೆ ಅಂತ ಹೇಳಿದಾಗ ಅದನ್ನು ಕೂಡ ಪರಿಗಣಿಸಿಕೊಂಡು ಈಗ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಸಂಪೂರ್ಣವಾದ ಉಚಿತವಾದ ಬಸ್ಸಿನ ವ್ಯವಸ್ಥೆ ಇವತ್ತು ಕೊಡಲಾಗ್ತದೆ. ಆದರೆ ಇದರ ಪ್ರಯೋಜನ ಎಲ್ಲ ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಪಡ್ಕೊಳ್ತಿದ್ದಾರೆ. ಮತ್ತು ಅದಕ್ಕಾಗಿ ನಾನು ಸರ್ಕಾರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವ ಸುರೇಶ್ ಅವರಿಗೆ ಕೂಡ ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವೆಲ್ಲರಿಗೂ ಅತ್ಯಂತ ಸಂತೋಷ, ನೆಮ್ಮದಿಯ, ಪ್ರೀತಿಯ, ಸೋದರತೆ, ಸಮಾನತೆಯ ಒಂದು ಸಮಾಜದಲ್ಲಿ ನಾವು ಇವತ್ತು ಜೀವನ ಮಾಡಿಕೊಂಡು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ವಿಶ್ವಾಸ ಸೋದರದ ಮುಖಾಂತರ ನಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಮ್ಮ ಸಭೆಯನ್ನು ಬಹುಶಃ ಎಲ್ಲ ಕುಳಿತು ನಮ್ಮ ಅಧ್ಯಕ್ಷರು ಮತ್ತು ಮಮತಾ ಎಲ್ಲ ಕೂಡ ಇವತ್ತು ಮುಂದುವರಿಸ್ತಾರೆ. ತಾವೆಲ್ಲರೂ ಕೂಡ ಗ್ಯಾರಂಟಿ ಸಭೆ ಹೇಳಿದಿಷ್ಟೇ, ಯಾರೆಲ್ಲ ಇವತ್ತು
ಕೊಟ್ಟಂತ ದುಡ್ಡನ್ನು ಒಂದು ಮಾದರಿಯಾಗಿ ಅದನ್ನು ಉಪಯೋಗ ಮಾಡಿ ಖರ್ಚು ಮಾಡಿದ್ದಾರೆ. ಅದಕ್ಕೆ ನಾನು ಪ್ರಶಸ್ತಿ ಮತ್ತು ಗೌರವ ಮತ್ತು ಗುರುತಿಸುವ ಒಂದು ಕೆಲಸ ಬಹುಶಃ ನಿಮ್ಮಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಾಕನ್ನು ಹೆಚ್ಚಿಸಿಕೊಂಡು ಇವತ್ತೊಂದು ಗ್ಯಾರಂಟಿ ಸಮಿತಿಯ ಕಚೇರಿ ಮಾತ್ರ ಅಲ್ಲ, ನಿಮ್ಗೆ ಏನೇ ದೂರ ಇರಲಿ ಅಥವಾ ನನ್ನಿಂದ ಏನೇ ಕೆಲಸ ಇರಲಿ, ಅದು ಏನಾದ್ರು ಆಗ್ಬೇಕಾದ್ರೂ ಕೂಡ ನಿಮ್ಮ ಅರ್ಜಿಯನ್ನು ಇಲ್ಲಿ ಕೊಟ್ಟರೆ ಅವ್ರು ನನ್ನ ಕಚೇರಿಗೆ ಅದನ್ನು ಮುಟ್ಟಿಸಿ ಬಹುಶಃ ಅಲ್ಲಿ ಇರುವಂಥ ಕೆಲಸಗಳನ್ನು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಇವತ್ತು 2ನೇ ಬಾರಿಗೆ ಬಹುಶಃ ನಾನು 13 ವರ್ಷ ಹಿಂದೆ ಆರೋಗ್ಯ ಸಚಿವನಾಗಿದ್ದೆ, ಮತ್ತೆ ಆಹಾರ ಸಚಿವನಾದೆ, ಮತ್ತೆ ನಿಮ್ಮೆಲ್ಲ ಆಶೀರ್ವಾದ ಮುಖಾಂತರ ನಗರಾಭಿವೃದ್ಧಿ ಸಚಿವನಾದೆ ಮತ್ತು ವಸತಿ ಸಚಿವನಾದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಯಕನಾಗಿದ್ದಾಗ ಪ್ರತಿಪಕ್ಷದ ಉಪನಾಯಕನಾಗಿ ಕೆಲಸ ಮಾಡಿದ್ದೆ, ಮತ್ತೆ ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮತ್ತೆ ಈಗ ನಿಮ್ಮೆಲ್ಲ ಆಶೀರ್ವಾದ ಮುಖಾಂತರ ಮತ್ತೆ ಇವತ್ತು ಸಚಿವನಾಗುವಂತ ಅವಕಾಶ ಇವತ್ತು ನನಗೆ ಇವತ್ತು ಸಿಕ್ಕಿದೆ. ಯಾವ ಪ್ರೀತಿ ವಿಶ್ವಾಸ ವ್ಯಕ್ತಿದಾರ ಅದನ್ನು ಉಳಿಸಿಕೊಳ್ಳೋ ಕೆಲಸ ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ರಸ್ತೆ ನೀರು ಜೊತೆಯಲ್ಲಿ ಕೆಲಸ ಜಾಸ್ತಿ ಇರ್ಬೋದು, ಕೆಲಸ ಕಡಿಮೆ ಇರ್ಬೋದು. ಒಂದು ಬಹಳ ಸ್ಪಷ್ಟವಾಗಿ ನಾನು ಆಡುವ ಪ್ರತಿ ಮಾತು ಮತ್ತು ನಾನು ಮಾಡುವ ಪ್ರತಿ ಕೆಲಸ ಅದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನನ್ನ ಕ್ಷೇತ್ರದ ಮತದಾರರು ತಲೆ ತಗ್ಗಿಸುವಂತ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗುದಿಲ್ಲ. ಏನಿದ್ರು ನೀವೆಲ್ಲರೂ ಕೂಡ ತಲೆ ಎತ್ತಿ ಹೋಗುವಂತ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ. ನೀನು ಬಹುಶಃ ನಮ್ಮ ಜಿಲ್ಲೆ ಅಲ್ಲ, ಈ ರಾಜ್ಯದ ಯಾವುದೇ ಜಿಲ್ಲೆ ಯಾವುದೇ ಗ್ರಾಮಕ್ಕೆ ಹೋಗ್ಲಿ, ಈ ದೇಶದ ಯಾವುದೇ ರಾಜ್ಯಕ್ಕೆ ಹೋಗ್ಲಿ, ಅಲ್ಲಿ ಉಳ್ಳಾಲದವರು ಮತ್ತು ಮಂಗಳೂರು ಹೋದಾಗ ನಿಮಗೆ ಗೌರವ ಬರುವಂತ ಕೆಲಸ ಮಾಡುವಂತ ಜವಾಬ್ದಾರಿ ಮತ್ತು ನಂದು. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಫೋನ್ ಮಾಡಿ ನಾನು ಹೇಳಿದ್ದೆ, ಯಾಕಂದ್ರೆ ನಂದು ಕೂಡ ಗ್ಯಾರಂಟಿ ಇಲ್ಲ, ಮತ್ತೆ ನಾನು ಇವತ್ತು ಮತ್ತೆ ಹೋಗ್ಬೇಕು, ನಾಳೆ DC ಅವರೆಲ್ಲ ಬೇಕಿದೆ. ಆದರೂ ಕೂಡ ಅತ್ಯುತ್ತಮವಾಗಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಲ ಸದಸ್ಯರು, ನಮ್ಮ ವಿವಿಧ EO ಮತ್ತು ಎಲ್ಲ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿಗಳು ತಾವೆಲ್ಲರೂ ಬಂದು ಬಹುಶಃ ತಾವು ಆಶೀರ್ವಾದ ಮಾಡಿ ಇವತ್ತು ಆಶ್ವಾಸಗೊಳಿಸಿದ್ರಿ. ಇದು ನಮ್ಮ ಕ್ಷೇತ್ರದ ಒಗ್ಗಟ್ಟು ಮತ್ತು ಅಧಿಕಾರ ಮತ್ತು ಜನಪ್ರತಿನಿಧಿ ಅನ್ನೋ ವಿಷಯ ಕ್ಷಮತೆ ತೋರಿಸ್ತದೆ. ಎಲ್ಲರಿಗೂ ಕೂಡ ಗೌರವ ಸಂಬಂಧ ಕೆಲಸ ಮಾಡಿಕೊಂಡು ಮತ್ತೆಲ್ಲ ನಿಮಗೆ ಶುಭಾಶಯ ಸಲ್ಲಿಸ್ತೇನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಫೀಕ್ ಅಂಬ್ಲಮಗರು ಅಧ್ಯಕ್ಷತೆ ವಹಿಸಿದ್ದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಾಸ್ತಾವಿಕ ಭಾಷಣ ರಫೀಕ್ ಸಾಹೇಬ್ರಿಂದ. ಸರ್, ತಮ್ಮಲ್ಲಿ ಒಂದು ಮನವಿ ಸರ್, ಆರೋಗ್ಯ ಸಚಿವರಾಗಿದ್ದೀರಿ, ಈಗ ಜಾಸ್ತಿ ಏನು ಮಾತನಾಡೋದಿಲ್ಲ. ಈಗ ನಮ್ಮ BPL ಮತ್ತು ಅಂತ್ಯೋದಯ ಕಾರ್ಡ್ಗಳು 30,000 ಇದೆ ಸರ್, ಆದರೆ ಗೃಹಲಕ್ಷ್ಮಿಯಲ್ಲಿ 37,000 ಜನ ಇದ್ದಾರೆ. ಈ 7,000 ಜನರು ಸರ್ ನಮ್ಮ ಆಯುಷ್ಮಾನ್ ಕಾರ್ಡಿಂದ ವಂಚಿತರಾಗ್ತಾರೆ. APL ಕಾರ್ಡ್ ಅವರ ಹತ್ರ ಇರುವುದು, ಆದರೆ ತಾವು ಆಯುಷ್ಮಾನ್ ಕಾರ್ಡ್ ಗೃಹಲಕ್ಷ್ಮಿಯ ಫಲಾನುಭವಿ ಎಲ್ಲರೂ ಅದರಲ್ಲಿ ಆಗುವ ಥರ ಮಾಡಿದ್ದಾರೆ ಸರ್, ನಮಗೆ ಒಂದು ಅನುಕೂಲ ಆಗ್ತದೆ. ಈಗ ಸಲಹೆ ತಾವು ಕೊಟ್ಟಿದ್ದೀನಿ, ನನ್ನ ಉದ್ದೇಶ ಕೂಡ ಅಷ್ಟೇ. BPL ತರ APL ಕೂಡ ಒಂದು ಸ್ಕೀಮ್ ಖಂಡಿತವಾಗಿ ನಾನು ಮಾಡ್ತೇನೆ, ನಿಮ್ಮಲ್ಲಿ ಆಶೀರ್ವಾದ ನಾನು ಹೇಳಿಕೆ ನಾನು. ಜಿಲ್ಲಾ ಉಪಾಧ್ಯಕ್ಷೆ ಸುರೇಖಾ ಚಂದ್ರಾಸ್, ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ಭಟ್ನಗರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ NS ಕರೀಂ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯರ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಉಳ್ಳಾಲ ನಗರ ಸಮಿತಿಯ ಅಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಮಮತಾ ಗಟ್ಟಿ, ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ UP ಅಯೂಬ್ ಮಂಚಿಲ, ಪರಿಸರದ ಪ್ರಮುಖರು ಮನ್ಸೂರ್ ಮಂಚಿಲ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಫಾರೂಕ್ ಕಾರ್ಯಕ್ರಮ ನಿರೂಪಿಸಿದರು. ಗ್ಯಾರಂಟಿ ಸಮಿತಿ ಸದಸ್ಯ ಸಮೀರ್ ಪಜೀರ್ ವಂದಿಸಿದರು. ಹಾಗೂ ಅರ್ಹ ಫಲಾನುಭವಿಗಳ ಯೋಜನೆಗಳ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುವಂತೆ ಮಾಡುವ ನಿಟ್ಟಿನಲ್ಲಿ ಈ ಕಚೇರಿ ಮಹತ್ವದ ಪಾತ್ರ ವಹಿಸಲಿದೆ. ಉಳ್ಳಾಲ ತಾಲೂಕಿನ ಅಭಿವೃದ್ಧಿ ಹಾಗೂ ಜನಸೇವೆಗೆ ಮತ್ತೊಂದು ಹೆಜ್ಜೆಯಾಗಿ ಕಚೇರಿ ಕಾರ್ಯನಿರ್ವಹಿಸಲಿ ಎಂದು ಈ ಒಂದು ಸುಂದರ ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ತಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕಚೇರಿಯಲ್ಲಿ ಇತ್ಯರ್ಥಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಚೇರಿಯು ಕೂಡ ಉದ್ಘಾಟನೆಗೊಂಡಿದೆ. ಆರೋಗ್ಯ ಸಚಿವರಾದ UT ಖಾದರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಗ್ಯಾರಂಟಿ ಸಮಿತಿಯ ಸದಸ್ಯರು, ಬೆಳಗ್ಗಿನಿಂದಲೇ ನಮ್ಮ ಎಲ್ಲ ಅಂಗನವಾಡಿಯ ಟೀಚರ್ಸ್ಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಆಶಾ ಕಾರ್ಯಕರ್ತರಿದ್ದೀರಿ, ತಾಲೂಕಿನ ಎಲ್ಲ ಅಧಿಕಾರಿಗಳಿದ್ದೀರಿ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸಿದ ಆ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಸಲ್ಲಿಸಿದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.